ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಹ್ಯಾಂಗ್ಯೋ ಐಸ್ ಕ್ರೀಮ್ ಆಟ. ಆ್ಯಂಡ್ ಪ್ರೀತಿ ವೀಕ್ಷಕರೇ, ನಾನು ನಿಮ್ಮ ವಿನೀತ್ ಮಾತಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತು ಐಸ್ ಕ್ರೀಮ್ ದಿನ, ವರ್ಲ್ಡ್ಸ್ ಐಸ್ ಕ್ರೀಮ್ ಡೇ. ಸೊ ಎಲ್ರಿಗೂ ಕೂಡ ಐಸ್ ಕ್ರೀಮ್ ದಿನದ ಶುಭಾಶಯಗಳನ್ನು ಹೇಳ್ತಾ, ಸೊ ಇವತ್ತು ನಾವೆಲ್ಲಿದ್ದೇವೆ ಅಂತ ಹೇಳಿದರೆ ಮಂಗಳೂರಿನಲ್ಲಿರುವಂತಹ ಫೋರಮ್ ಮಾಲ್ನ 3rd ಫ್ಲೋರಲ್ಲಿ ವಾಯಾ ಸೌತಲ್ಲಿ ಹ್ಯಾಂಗ್ಯೋ ಡೆಸರ್ಟ್ ಬಾರ್ ಹತ್ರ ನಾವಿದ್ದೇವೆ. ಸೊ ಡೆಸರ್ಟ್ ಬಾರ್ ಅಂತ ಹೇಳಿದ ಕೂಡಲೇ ಐಸ್ ಕ್ರೀಮ್ ಬಾರ್, ಸೊ ಬೇರೆ ಯಾವ ಬಾರು ಅಲ್ಲ. ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ, ಈ ಹ್ಯಾಂಗ್ಯೋ ಡೆಸರ್ಟ್ ಬಾರಲ್ಲಿ ವಿಭಿನ್ನವಾದ ಐಸ್ ಕ್ರೀಮ್ ಗೇಮ್ಗಳನ್ನು ನಾವು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ. ಸೊ ವಿಲ್ ಸ್ಟಾರ್ಟ್ ದ ಗೇಮ್. ಆರ್ ಯು ರೆಡಿ ಫಾರ್ ದ ಗೇಮ್? ಅಫ್ಕೋರ್ಸ್ ನೀವೆಲ್ಲ ರೆಡಿ ಆಗಿದ್ದೀರಾ, ನಾನು ಕೂಡ ರೆಡಿ ಆಗಿದ್ದೇನೆ. ವಿಲ್ ಸ್ಟಾರ್ಟ್ ದ ಐಸ್ ಕ್ರೀಮ್ ಗೇಮ್ ಆ್ಯಂಡ್ ಕಮ್ ಆನ್. ವಿ ಹ್ಯಾವ್ 5 kids ಔಟ್ ಹಿಯರ್. ಸೊ ಐಸ್ ಕ್ರೀಮ್ ಆಟದಲ್ಲಿ 5 ಜನ ನಮ್ಮ ಮಕ್ಕಳಿದ್ದಾರೆ. ಸೊ ಅವ್ರು ಇವಾಗ ಫಸ್ಟ್ ಗೇಮ್ನ ಆಡ್ಲಿಕ್ಕಿದ್ದಾರೆ. ಹಾಯ್ ಮ್ಯಾನ್, ವಾಟ್ಸ್ ಯೋರ್ ನೇಮ್? ಸಿದ್ಧಾರ್ಥ್. ಹಾಯ್, ಯೋರ್ಸ್? ರೇಯಾನ್. ಹಾಂ, ಅವರು ತುಂಬ ತಮಾಷೆ ಅಂತ ಕಾಣಿಸ್ತದೆ, ಕಾಮಿಡಿ ಅಂತ. ನಿಮ್ಮ ಹೆಸರು? ಓಕೆ, ವಂಡರ್ಫುಲ್. ಸೊ ನೀವೆಲ್ಲ ಕಲಿತಾ ಇದ್ದೀರಾ? ಹಾಯಾನಾ? ಯಾ. ಓಕೆ, ಫೈನ್. ಆ್ಯಂಡ್ ಯೋರ್ ಗುಡ್ ನೇಮ್? ನಿದಾ. ಯೋರ್ ನೇಮ್? ರೈಸಾ. ಓಕೆ. ಸೊ ಇದಕ್ಕಿಂತ ಮುಂಚೆ ನೀವೆಲ್ಲ ಐಸ್ ಕ್ರೀಮ್ ತಿಂದಿದ್ದೀರಾ? ಎಷ್ಟು ಸರಿ ತಿಂದಿದ್ದೀರಾ? 5. 100, 1000 times? 1 lakh times. Oh my God, 1 lakh times. Nivella, you have eaten ice cream before this? What? Ice cream you have eaten before this? Or first time you are eating ice cream? You have eaten? Yeah. Long back you have eaten. Okay, you enjoy the taste of ice cream. So ನೀವೀಗ ಏನು ಮಾಡ್ಬೇಕಂತ ಹೇಳಿದ್ರೆ, listen. Now the game will start. ನೀವೆಲ್ಲ ಏನು ಮಾಡ್ಬೇಕಂತ ಹೇಳಿದ್ರೆ, ನಿಮಗೆ ನಾನು 1 cup ಐಸ್ ಕ್ರೀಮ್ ಕೊಡ್ತೇನೆ. ಓಕೆ, ನೀವು ವಿದೌಟ್ ದ ಹೆಲ್ಪ್ ಆಫ್ ದ ಸ್ಪೂನ್, ಓಕೆ, ಯು ಹ್ಯಾವ್ ಟು ಈಟ್ ಐಸ್ ಕ್ರೀಮ್. ಓಕೆ, ಈ ಬೆರಳಲ್ಲಿ. ಓಕೆ, ಶೋ ದಿಸ್ ಫಿಂಗರ್. ಈ ಬೆರಳಲ್ಲಿ. ಓಕೆ, in this finger you have to eat the ice cream. Okay, got it? Ready for the game? Yes, fantastic. Yes, ಹ್ಯಾಂಗ್ಯೂನವ್ರದ್ದು ಐಸ್ ಕ್ರೀಮ್ ಬರ್ತಾ ಇದೆ. ಎಸ್, ಓಕೆ, ಒಂದೊಂದು ಕೊಡಿ ಎಲ್ರಿಗೂ ಕೂಡ. ಇವಾಗ ತಿನ್ಬೇಡಿ, ಹೇಳ್ತೇನೆ ನಾನು. ಓಕೆ, ಫ್ಯಾಂಟಾಸ್ಟಿಕ್, ಸೂಪರ್. ಬರಲಿ. ಓಕೆ, ನಿಮಗೆ ಇವತ್ತಿನ ವಿಶೇಷ ಗೊತ್ತುಂಟಾ ಏನಂತ ಹೇಳಿ? ನೋ ಈಟಿಂಗ್ ನಾವ್. ಯು ನೋ, ಟುಡೇ ಇಸ್ ವರ್ಲ್ಡ್ಸ್ today is world's, not Lion's birthday. Ryan's, yours birthday. Happy birthday. And today is world's ice cream day. Okay, ice cream day. Today is world's ice cream day. I guess you are very to eat this thing. Okay, I'll check the time. 1 ನಿಮಿಷ ಟೈಮ್ ಇದೆ. ಓಕೆ, ಯಾರು ಫಸ್ಟ್ ಮುಗಿಸ್ತಾರೆ ನೋಡಿ ಅವರಿಗೆ ಒಂದು ಇದೆ ಏನಂತ ಹೇಳಿ ಮತ್ತೆ ಹೇಳ್ತೇನೆ ನಾನು. ಓಕೆ, ಸೊ ಓಕೆ, ರೆಡಿ ಸೆಟ್ ವಿತ್ ದಿಸ್ ಫಿಂಗರ್. ಓಕೆ, ಬೇರೆ ಫಿಂಗರ್ ಟಚ್ ಆದ್ರೆ ಫೌಲ್. ಓಕೆ, ಐಸ್ ಕ್ರೀಮ್ ಇಲ್ಲ ಮತ್ತೆ ತಿನ್ಲಿಕ್ಕೆ. ಓಕೆ, ಯು ಹ್ಯಾವ್ ಟು ಈಟ್ ಇನ್ ದಿಸ್ ಫಿಂಗರ್ ಇಟ್ ಸೆಲ್ಫ್. ಓಕೆ, ಆರ್ ಯು ರೆಡಿ? 1 minute, wait. Ready? Okay, I'll check the time. Yes, guys, ready? 3, 2, 1, and your time. Hurry up. Yeah, hurry up. Very good. Oh. Come on. Very good. Eat it. Eat it. Very good. Tell me if you are finished. ಸಕ್ಕತ್ತಾಗಿ ತಿಂತಾ ಇದ್ದಾರೆ. ಹಂಗೆ ತಿನ್ಬಿಡಿ. ಹ್ಯಾಂಗ್ಯೂನವರಿಂದ ಐಸ್ ಕ್ರೀಮ್ಸ್ ಇದೆ, ತುಂಬಾ ಚೆನ್ನಾಗಿರೋ ಫ್ಲೇವರ್ಸ್ ಇದೆ. ಎಸ್, ವೆರಿ ಗುಡ್. ತಿನ್ನಿ ಹಂಗೆ. ವೆರಿ ಗುಡ್. ಅಯ್ಯೋ, ಪಾಯಸ ತಿಂತಾರೆ, ಐಸ್ ಕ್ರೀಮ್ ತಿಂತಾರೆ. ಓ, we have the first participant. Okay, ಕಾಲಿನಾ ಹೆಂಗಿತ್ತು ಐಸ್ ಕ್ರೀಮ್ ಹೆಂಗಿತ್ತು? ಸೂಪರ್ ಇತ್ತಾ? ಸೂಪರ್. ಓಕೆ, ಫೈನ್. ಸೊ ಅವರು ತುಂಬಾ ಚೆನ್ನಾಗಿ ತಿಂದಿದ್ದಾರೆ. ನೀವು ನೋಡಿದ್ರೆ ಹಿಂಗೆ ಪಾಯಸ ತಿಂದಿದ್ದೀರಾ? ಪಾಯಸನ ಐಸ್ ಕ್ರೀಮ್ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಿರಿಯಾನಿ ತಿಂದಂಗೆ. ಇದು ಯಾವ ಆಂಗಲ್ ಅಲ್ಲಿ ಬಿರಿಯಾನಿ ತರ ಕಾಣಿಸುತ್ತೆ? ಓಕೆ, ಫೈನ್, ಫ್ಯಾಂಟಾಸ್ಟಿಕ್. ಎಸ್, ಆ್ಯಂಡ್ ಒನ್ಸ್ ಅಗೇನ್ ವಿ ಹ್ಯಾವ್ ರಿಯಾನ್ ಆಸ್ ಅ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್. ಬೇಡ, ಕೈಯಲ್ಲಿ ಐಸ್ ಕ್ರೀಮ್ ಇದೆ. ಓಕೆ, ಕೋಲ್ಡ್ ಆಗುತ್ತೆ. ಸ್ನೋ ಅಷ್ಟು ಐಸ್ ಇದೆಯಾ? ಓ. ವಿ ಹ್ಯಾವ್ ದ ಮ್ಯಾನೇಜರ್ ಆಫ್ ಫುಡ್ ಕೋರ್ಟ್ ಇದ್ದಾರೆ, ಗೋಪಿನಾಥ್ ಸರ್ ಅವರು. ಸೊ ಅವ್ರ ಕಡೆಯಿಂದ ಒಂದು ಹ್ಯಾಂಗ್ಯೋ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಕಂಗ್ರ್ಯಾಚುಲೇಷನ್ಸ್. ಲೆಫ್ಟ್ ಹ್ಯಾಂಡ್ ಮೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್. ಓ ಅಲ್ಲಿ ಕ್ಯಾಮ್ರಾ ಅಲ್ಲಿದೆ. ಓ ಹಾಯ್ ಹೇಳಿ. ಓಕೆ, ಬಾಯ್. ಸೊ ಫಾಸ್ಟ್, ಬಾಯ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾ, ಓಕೆ. ಸೊ ದ ನೆಕ್ಸ್ಟ್ ಗೇಮ್ಗೆ ರೆಡಿ ಆಗಿದ್ದಾರೆ. ಸೊ ಕಂಟೆಸ್ಟೆಂಟ್ 4 ಜನ ಇದ್ದಾರೆ. ತುಂಬ ಕಷ್ಟಪ್ಪ ಈಗ ಕಂಟೆಸ್ಟೆಂಟ್ಸ್ ಎಲ್ಲ. ಹಾಯ್, ನಿಮ್ಮ ಹೆಸರು? Hi, my name is Ravish. ಓಕೆ, ನಿಮ್ಮ ಹೆಸರು? I'm Deepak. ಓಕೆ. ನಿಮಗೆ ಕನ್ನಡ ಬರಲ್ವಾ? No. ಇಂಗ್ಲೀಷು? Yeah, English. ತಮಿಳು? No, Malayalam. ಮಲಯಾಳಂ. ಓಕೆ. ಕೊರ್ಚ. ಓಕೆ, ಹಾಯ್ ಸರ್, ನಿಮ್ಮ ಹೆಸರು? ನಿತಿನ್. ಓಕೆ.
ಹಾಯ್ ಮೇಡಮ್, ನಿಮ್ಮ ಹೆಸರು? ಮಮತಾ. ಹಾ? ಮಮತಾ. ಓಕೆ, ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ. ಓಕೆ, ಸೊ ಇವತ್ತು ನಾವು ಐಸ್ ಕ್ರೀಮ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ವಿ ಆರ್ ಸೆಲೆಬ್ರೇಟಿಂಗ್ ದ ವರ್ಲ್ಡ್ಸ್ ಐಸ್ ಕ್ರೀಮ್ ಡೇ. ಸೊ ದ್ಯಾಟ್ಸ್ ದ ರೀಸನ್ ವಿ ಆರ್ ಹಿಯರ್ ಆ್ಯಂಡ್ ಹ್ಯಾಂಗ್ಯೋಸ್ ಆರ್ ದ ಅಫಿಷಿಯಲ್ ಪಾರ್ಟ್ನರ್ಸ್ ಫಾರ್ ಅಸ್. ಸೊ ಇವಾಗ ಒಂದು ಚಿಕ್ಕ ಗೇಮ್ ಇದೆ, ವೆರಿ ಸಿಂಪಲ್. ನೀವೆಲ್ಲ ಐಸ್ ಕ್ರೀಮ್ ಇದಕ್ಕಿಂತ ಮುಂಚೆ ತಿಂದಿದ್ದೀರಲ್ವಾ? ಐಸ್ ಕ್ರೀಮ್ ಯು ಹ್ಯಾವ್ ಹ್ಯಾಡ್, ನೋ? We had ice cream, but Hangyo I'm for first time. ಫಸ್ಟ್ ಟೈಮ್. ಓಕೆ, ವೆಲ್ ದೆನ್ ಯು ವಿಲ್ ಶ್ಯೂರ್ಲಿ ವಿಲ್ ಹ್ಯಾವ್ ಫಾರ್ ದ ನೆಕ್ಸ್ಟ್ ಟೈಮ್ ಟು. ನೀವು ತಿಂದಿದ್ದೀರಾ ಐಸ್ ಕ್ರೀಮ್? ಎಷ್ಟು ಸಲ ತಿಂದಿದ್ದೀರಿ? ತುಂಬ ಸಲ. ಓಕೆ, ನೀವು ತಿಂದಿದ್ದೀರಲ್ಲ ಐಸ್ ಕ್ರೀಮ್? ತುಂಬ ಸಾಕ. ನೀವು ಮಾತಾಡೋದೇ ಇಲ್ವಾ? ಖಾಲಿ ಹಾಂ ಯಾ. ಓಕೆ, ತಿಂದಿದ್ದೀರಾ? ಓಕೆ, ಸೊ ಇವರಿಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಈ ನನ್ನ ಮಗ ಏನು ಕೇಳ್ತಾವನೆ, ನಾವು ಈ ಜನ್ಮದಲ್ಲಿ ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ. ಸೊ ವೆಲ್, ಇವಾಗ ನಿಮ್ಗೊಂದೊಂದು ನಾವು ಫ್ಲೇವರ್ಸ್ ಕೊಡ್ತೇವೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಕಣ್ಣಿಗೆ ನಾವು ಬಟ್ಟೆ ಕಟ್ತೇವೆ. ಓಕೆ, ವಿಲ್ ಮೇಕ್ ಯು ಬ್ಲೈಂಡ್. ಓಕೆ, ಆಮೇಲೆ ನೀವು ಐಸ್ ಕ್ರೀಮ್ ತಿನ್ಬಿಟ್ಟು ತದನಂತರ ನೀವು ಅದರ ಟೇಸ್ಟ್ನ ಹೇಳಬೇಕು. ಐ ಮೀನ್ ಫ್ಲೇವರ್ ಯಾವುದು ಅಂತ ಹೇಳಬೇಕು. ಯಾರು ಕರೆಕ್ಟಾಗಿ ಫ್ಲೇವರ್ ಹೇಳ್ತಾರೆ ಅವರಿಗೊಂದು ಇದೆ, ಏನಂತ ಹೇಳಲ್ಲ. ಗೊತ್ತಾಯ್ತಲ್ಲ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವರಿಗೊಂದು ಇದೆ, ಏನಂತ ಮತ್ತೆ ಹೇಳ್ತೇನೆ ನಾನು. ಓಕೆ, ಹಾಂ? ಚೊಂಬಲ್ಲ, ಖಂಡಿತವಾಗ್ಲು ಚೊಂಬು ಕೊಡಲ್ಲ ನಾವು. ಸೊ ವೆಲ್ ಗೈಸ್, ಕಮಾನ್, ನೀವು ಸ್ವಲ್ಪ ಕನ್ನಡಕ ತೆಗಿಬೇಕಾಗುತ್ತೆ. ಓಕೆ, ಅಟ್ಯಾಕ್. ಕಟ್ಟಿ ಹಂಗೆ ಕರೆಕ್ಟಾಗಿ ಕಟ್ಬಿಡಿ. ಕ್ಯಾಬ್ ಜೋಪಾನ ಅವ್ರದ್ದು, ಕ್ಯಾಬ್ಗೆ ಡ್ಯಾಮೇಜ್ ಆಗಬಾರ್ದು. ಓಕೆ, ಕಾಣಿಸ್ತಾ ಇದೆಯಾ? ಇಲ್ಲ, ಅಲ್ಲ, ಕೈಯಲ್ಲಿ ಬೇಡ, ಮಾತು ವಾಯ್ಸಲ್ಲಿ ಹೇಳಿ. ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ಇಲ್ಲ. ಓಕೆ, ಮೇಡಮ್ಗೆ ಕಟ್ಟಿದ್ರಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಇನ್ನೂ ಆಗಿಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್, ಒಮ್ಮೆ ಟೆಸ್ಟ್ ಮಾಡೋಣ. ಓಕೆ, ಸೊ ಮೇಡಮ್ ಕಾಣಿಸ್ತಾ ಇದೆ. ಇದು ಎಷ್ಟು? ಮೈಕ್ ಅಯ್ಯೋ, ಇದು ಎಷ್ಟು? ಗೊತ್ತಿಲ್ಲ. ಅಲ್ಲ, ಒಂದು ಹೇಳಿ ಅಲ್ಲ ನಂಬರ್. ಇದು ಎಷ್ಟು? ಐಸ್ ಓಪನ್ ಮಾಡಿ ಹೇಳ್ತೇನೆ. ಐಸ್ ಓಪನ್ ಮಾಡಿ ಹೇಳ್ತೇನೆ. ಓಕೆ, ಇವರಿಗೆ ದೇವರಾಣೆ ಕಾಣಲ್ಲ. 1, 2, 3. ಇದೆಷ್ಟು? ದೇವರಾಣೆ ಗೊತ್ತಿಲ್ಲ. ಅಯ್ಯೋ, ದೇವರನ್ನೆಲ್ಲ ಕರಿತಾ ಇದ್ದಾರೆ ಇವರು. ಮಿಸ್ಟರ್ ರವೀಶ್, ಇಲ್ಲೊಂದು ಇದೆ, ಏನು ಹೇಳಿ? ಏನು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇಲ್ವಾ? ನಾನು ಕಾಣ್ತಾ ಇದ್ದೆ. ನಾನು ಯಾವ ಸೈಡಲ್ಲಿದ್ದೇನೆ ಹೇಳಿ? ನೀವೆಲ್ಲ ಕಪ್ಪು ಕಾಣ್ತಾ ಇದ್ದೀರಿ. ನಾವೆಲ್ಲ ಕಪ್ಪ ಇಷ್ಟೊಂದು ಫೇರ್ ಆಗಿದ್ದೇನೆ. ಅಯ್ಯೋ, ಥ್ಯಾಂಕ್ ಯು ಸರ್. ನಿಮ್ಗೆ ಗೊತ್ತಾಯ್ತು, ನಿಮ್ಗೆ ಕಾಣಿಸಲ್ಲ. ಹಾಯ್. ವಾಟ್ ಈಸ್ ದಿಸ್? ಹೌ ಮಚ್ ಇಸ್ ದಿಸ್? I can't see anything. ದಿಸ್ ಎನಿ ಗೆಸಸ್? 3, 4. 3. ಅರೆ, ಇವ್ರಿಗೆ ಕಣ್ಣು ಕಾಣ್ತಾ ಇದೆ. ಇದು ದಿಸ್ 1. ಓಕೆ, ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಫ್ಲೇವರ್ಸ್ ಅಲ್ವಾ, ಸ್ವಲ್ಪ ಕಷ್ಟ ಆಗಿರುತ್ತೆ. ಓಕೆ, ಆ್ಯಂಡ್ ಹ್ಯಾಂಗ್ಯೋ ಐಸ್ ಕ್ರೀಮ್ ಬರ್ತಾ ಇದೆ. ಓಕೆ, ಯಾ, ಇಡಿ ಇಲ್ಲಿ. ಓಕೆ, ದಿಸ್ ಈಸ್ ಐಸ್ ಕ್ರೀಮ್. ಓಕೆ, ಡೋಂಟ್ ಟೇಸ್ಟ್ ಇಟ್ ನಾವ್. ಓಕೆ ಸರ್, ಇದು ನಿಮ್ಮದು. ಮತ್ತು ಯಾರ್ಯಾರ್ದಕ್ಕೂ ಕೈ ಹಾಕಬೇಡಿ ನೀವು. ಓಕೆ, ಬರಲಿ ಐಸ್ ಕ್ರೀಮ್, ಬರಲಿ ಇಲ್ಲಿ. ನಿತಿನ್ ಅವರೇ, ನಿಮ್ಮ ಐಸ್ ಕ್ರೀಮ್ ಇದು. ಓಕೆ ಮೇಡಮ್, ನಿಮ್ಮದು ನೋಡಿ, ಇದೆ ಐಸ್ ಕ್ರೀಮ್. ಓಕೆ, ಇದು ಐಸ್ ಕ್ರೀಮ್. ಮತ್ತು ಮೊಬೈಲ್ ತಿಂದ್ಬಿಟ್ಟಿದ್ದೀರಾ, ಜೋಪಾನ. ಓಕೆ, ಸೊ ವೆಲ್, ಸೊ ನಾವು 1 ನಿಮಿಷ ನಿಮಗೆ ಟೈಮ್ ಕೊಡ್ತೇವೆ. ಕಂಟೆಸ್ಟೆಂಟ್ ರೆಡಿ? ಅಯ್ಯೋ, ಇವ್ರಿಗೆ ಕಣ್ಣಿಗೆ ಕಟ್ಟಿದ್ದು ನಾವು ಕಿವಿಗೂ ಕಟ್ಟಿದಾರ ಅಂತ ಕೇಳ್ತಾ ಇಲ್ಲ ಏನು? ಹಲೋ, ರೆಡಿನಾ? ರೆಡಿನಾ? ಎಲ್ಲರೂ ರೆಡಿನಾ? ಓಕೆ, ಅದನ್ನು ನೀವು ತಿಂದ್ಬಿಟ್ಟು ಅದರ ಟೇಸ್ಟ್ ಫುಲ್ ತಿನ್ಬೇಕು. ಎಷ್ಟಾಗುತ್ತೆ ಅಷ್ಟು ಅದುಮ್ಕೊಂಡು ತಿನ್ನಿ. ಓಕೆ, ತದನಂತರ ನಾನು ಟೇಸ್ಟ್ ಕೇಳ್ತೇನೆ. ಓಕೆ, ಟೇಸ್ಟ್ ನಿಮಗೆ ಗೊತ್ತಾದರೆ ನೀವು ಹೇಳಬೇಕು ನನಗೆ. ಓಕೆ, ಟೇಸ್ಟ್ ಗೊತ್ತಾದರೆ, ಇಲ್ಲ ಅಂದರೆ ತಿಂತಾ ಇರಿ ಗೊತ್ತಾಗುವ ತನಕ. ಓಕೆ, 1 ನಿಮಿಷ ಟೈಮ್ ಇದೆ ನಿಮ್ಮ ಹತ್ರ. ಓಕೆ ಗೈಸ್, ರೆಡಿ? ಓಕೆ, ಸೊ ಗೇಮ್. No, you have to eat it and you have to tell me the flavor. What is the flavor? Only that much. Okay, till then keep on eating. When you know it's the right flavor, you can raise your hands and you can say. Okay, you have exactly 1 minute time. Ready? Okay, so well, ಈಗ ಸ್ಟಾರ್ಟ್ ಆಗ್ತಾ ಇದೆ. 3, 2, 1 and ತಿನ್ನಿ. Your time. ವೆರಿ ಗುಡ್. ತಿನ್ನಿ. ಫ್ಲೇವರ್ ಗೊತ್ತಾದ್ರೆ ಹೇಳಿ ನನಗೆ. ಇವರೆಲ್ಲ ಐಸ್ ಕ್ರೀಮೇ ತಿನ್ಬಿಟ್ಟು ಮನೆಗೆ ಹೋಗ್ತಾರಾ ಅಂತ ಆ ರೀತಿ ಕಾಣಿಸ್ತಾರೆ. ಓಕೆ, ಫ್ಲೇವರ್ ಹೇಳ್ಬೇಕು ನೀವೆಲ್ಲ. ಓಕೆ. ಬಟರ್ ಸ್ಕಾಚ್. ಓಕೆ, Mint. I taste mint in this. Mint flavor. Okay. Yeah, okay. Mint. It's butterscotch, is it? Okay, well.
ಹಾ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ತಿಂತಾ ಇರಿ ಗೊತ್ತಾಗುತ್ತೆ. ತಿಂತಾ ಇರಿ. ಓಕೆ ಮೇಡಮ್ ಹೇಳ್ತೀರಾ? ಪಿಸ್ತಾ ಪಿಸ್ತಾ ಅಲ್ವಾ? ನನ್ಗೇನ್ ಗೊತ್ತು ಅಲ್ವಾ ಅಂತ ಹೇಳ್ತಾ ಇದ್ದೀರಾ ನೀವು. ಓಕೆ ಪಿಸ್ತಾ ಹಾ. ಓಕೆ ನಮ್ಮೊಬ್ರು ಕಂಟೆಸ್ಟೆಂಟ್ ಇದ್ದಾರೆ ಸರ್. ತಿನ್ನಿ ಹಂಗೆ ಸರ್ ತಿನ್ನಿ ಗೊತ್ತಾಗುತ್ತೆ. ತಿಂತಾ ಇದ್ದೀರಾ ನೀವು? ನಿಮ್ದಾಯ್ತಲ್ಲ ಪುನಃ ಯಾಕೆ ತಿನ್ನೋದು? ಓಕೆ ನಿಮ್ದು ಐಸ್ ಕ್ರೀಮ್ ತಿನ್ಬೋದು. ಓಕೆ ಈಗ ಹೇಳ್ತೀರಾ ಯಾವ್ದು ಫ್ಲೇವರ್ ಅಂತ? ಅವ್ರಿಗೆ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಗೊತ್ತಾಗೋದಿಲ್ವಾ? ಗೊತ್ತಾಗಲ್ಲ. ಓಕೆ ಇವರಿಗೆ ಗೊತ್ತಾಗಿಲ್ಲ, ತೊಂದರೆ ಇಲ್ಲ, ನೀವು ಖಾಲಿ ಮಾಡಿ ಸರ್ ಐಸ್ ಕ್ರೀಮ್ ಸಾಕಾ? ತಿನ್ನಿ. ಓಕೆ ಸೊ ಫೈನಲ್ ಈಗ ವಿನ್ನರ್ಸ್ ಅನೌನ್ಸ್ ಮಾಡುವಂಥ ಟೈಮ್. ಸೊ ನೀವು ಹೇಳಿದ್ದೀರಾ ಇದು ಬಟರ್ ಸ್ಕಾಚ್, ಇವರು ಹೇಳಿದ್ದಾರೆ ಮಿಂಟ್ ಅಂತ ಹೇಳಿ, ಆ್ಯಂಡ್ ಇವರು ಇನ್ನೂ ಕೂಡ ಯಾವುದೇ ಆನ್ಸರ್ ಬರಲಿಲ್ಲ. ಐಸ್ ಕ್ರೀಮ್ ಮಾತ್ರ ಖಾಲಿ ಆಗಿದೆ. ಸೊ ನೀವು ಯಾವ ಫ್ಲೇವರ್ ಹೇಳಿದ್ದು? ಹೇಳಿದ್ದು ಮೇಡಮ್? ಪಿಸ್ತಾ ಕರೆಕ್ಟ್. ಓಕೆ ಫ್ಯಾಂಟಾಸ್ಟಿಕ್. ಸೊ ನಾವ್ ಯು ಕ್ಯಾನ್ ಓಪನ್ ಯುವರ್ ಐಸ್. ಓಕೆ ಸ್ಲೋಲಿ. ಟೇಕ್ ಇಟ್, ರಿಮೂವ್ ಇಟ್. ಓಕೆ ನೀವೇ ತೆಗಿಬೇಕು, ಯಾರು ಬರಲ್ಲ ತೆಗಿಲಿಕ್ಕೆ. ಓಕೆ ತೆಗೀರಿ. ಓಕೆ ಸೊ ನಿಮ್ಮ ಐಸ್ ಕ್ರೀಮ್ ಇದೆ ಅಲ್ಲ, ಅದರಲ್ಲಿ ಒಂದು ಶೀಟ್ ಇದೆ. ಓಕೆ ಚಿಟ್. ಸೊ ಅದನ್ನು ಓಪನ್ ಮಾಡಿ ನೋಡಿ ಯಾವುದು ಫ್ಲೇವರ್ ಅಂತ ಹೇಳಿ. ಯಾವುದು ಹೇಳಿ? ಬ್ಲ್ಯಾಕ್ ರೆಸ್ಬೆರಿ. ಆ್ಯಂಡ್ ಇವರು ಏನೂ ಹೇಳಲಿಲ್ಲ. ಮೇಡಮ್ ಯಾವುದಿದೆ ಫ್ಲೇವರ್? ರೈಸ್. ನೀವು ಯಾವ್ದು ಹೇಳಿದ್ದು? ಪಿಸ್ತಾ. ಓಕೆ ಅವರು ಪಿಸ್ತಾ ಅಂತ ಹೇಳಿದ್ರು. ತಿನ್ಕೊಳ್ಳಿ ನಾನು ಬರ್ತೇನೆ ಇವಾಗ. ಸರ್ ನಿಮ್ಮದ್ರಲ್ಲಿ ಯಾವ್ದಿದೆ? ನಂದಲ್ಲಿ ಮಿಡಲ್ ಇದೆ, ಬಟರ್ ಇದೆ. ನಾನು ಬಟರ್ ಸ್ಕಾಚ್ ಅಂತ ಹೇಳಿದೆ, ಬಟರ್ ಇದೆ. ಸರ್ ನೀವು ಸ್ಕಾಚ್ ಬಗ್ಗೆನೇ ಮಾತಾಡ್ತೀರಾ? ಅದು ನೈಟಾ? ಇವಾಗ ಡೇ. ಸೊ ಅದು ಫುಲ್ ಫಾರ್ಮ್ ಹೇಳಿ ಸರ್. ಸೊ ಕ್ರಿಸ್ಪ್ ಬಟರ್ ಕುಕೀಸ್. ಓಕೆ ಕ್ರಿಸ್ಪ್ ಬಟರ್ ಕುಕೀಸ್. ಓಕೆ ವೆಲ್, ಸೊ ವಾಟ್ ಈಸ್ ದಟ್ ಫ್ಲೇವರ್? ಮಿಂಟ್ ಚಾಕೋ ಮ್ಯಾಜಿಕ್. ಓಕೆ ಸೊ ಮಿಂಟ್ ಚಾಕೋ ಮ್ಯಾಜಿಕ್. ಸೊ ಇವರು ಯಾಕೋ ಕ್ಲೋಸ್ ಆಗಿದ್ದಾರೆ, ಯು ಆರ್ ವೆರಿ ಕ್ಲೋಸ್ ಟು ದ್ಯಾಟ್. ಸೊ ಮಿಂಟ್ ಅಂತ ಹೇಳಿ. ಸೊ ವೆಲ್ 4 ಜನರಲ್ಲಿ ಪ್ರೈಸ್ ಮಾತ್ರ ಅವರಿಗೆ ಹೋಗುತ್ತೆ. ಸೊ ನಿಮ್ಗೆ ಏನು ಲಾಭ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಹ್ಯಾಂಗೆ ಅವ್ರದ್ದು. ಸೊ ಅದನ್ನೇ ನೀವು ತಿಳ್ಕೋಬೇಕು. ಸೊ ಕ್ಲಾಪ್ಸ್ ಫಾರ್ ಹಿಮ್ ಪ್ಲೀಸ್. ಕ್ಲಾಪ್ಸ್ ಅವ್ರಿಗೆ, ಕ್ಲಾಪ್ಸ್. ಓಕೆ ವಂಡರ್ಫುಲ್ ಸರ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐಸ್ ಕ್ರೀಮ್ ಆಟದಲ್ಲಿ ಒಂದು ಚಿಕ್ಕದಾದ ಬ್ರೇಕ್ ಇದೆ. ಬ್ರೇಕ್ನ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರುತ್ತೆ. ಟೇಕ್ ಅ ಬ್ರೇಕ್.